ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಕೂಡ ನಾನೊಬ್ಬ ಪ್ರತಿಭಾನ್ವಿತ ಪುಟಾಣಿಯೊಂದಿಗೆ ಹಾಜರಾಗ್ತೀನಿ. ಈ ವಾರವೂ ಕೂಡ ನಾನು ಬಂದಿದ್ದೇನೆ ಇನ್ನೊಬ್ಬ ಪ್ರತಿಭಾನ್ವಿತ ಪುಟಾಣಿಯೊಂದಿಗೆ. ಬನ್ನಿ ಇನ್ಯಾಕೆ ತಡ ಅವನ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ರತೀಶ್. ಏನು? ರತೀಶ್. ರತೀಶ್. ಯಾರು ಇಟ್ರಿ ಹೆಸರನ್ನ? ಅಮ್ಮ. ರತೀಶ್ ಅಂದರೆ ಏನು ಮೀನಿಂಗ್ ಗೊತ್ತಿಲ್ವಾ? ಕೇಳಿಲ್ಲ ಯಾರು ಸಹ ನಿನ್ನ ಹೆಸರು ಅದು ಏನು ಅರ್ಥ ಅಂತ ಹೇಳ್ಕೊಂಡು. ನೀನು ಸಹ ಕೇಳಿಲ್ವಾ ಅಮ್ಮನ ಹತ್ರ? ಕೇಳಬೇಕಿತ್ತಲ್ಲ. ನೀನು ಸ್ವಲ್ಪ ಮಾತಾಡೋದು ಕಡಿಮೆಯಾ? ಹೌದಾ? ಯಾಕೆ? ಅಮ್ಮಮ್ಮ ಬೈತಾರ ಜಾಸ್ತಿ ಮಾತಾಡಬೇಡ ಅಂತ ಹೇಳ್ಕೊಂಡು. ಸೈಲೆಂಟ್ ಹೀಗೆ. ಸರಿ, ಅಮ್ಮ ಏನು ಮಾಡ್ತಾರೆ? ಬ್ಯೂಟಿ ಪಾರ್ಲರ್. ಮತ್ತು ಅಪ್ಪ? ಅಪ್ಪ ಮೇಸ್ತ್ರಿ. ಅಮ್ಮನ ಹೆಸರು? ಶಶಿಕಲಾ. ಅಪ್ಪನಂದು? ರಾಮಚಂದ್ರವ. ಮನೇಲಿ ಎಷ್ಟು ಜನ ಇದ್ದೀರಾ? 6 ಜನ ಇದ್ದೀರಿ. ಯಾರೆಲ್ಲ 6 ಜನ? ಅಜ್ಜಿ, ಮಾಮ, ನಾನು, ಅಪ್ಪ, ಅಮ್ಮ, ತಂಗಿ. ನೀವೀಗ ಅಜ್ಜಿ ಅದು ಮೊಮ್ಮಗವ? ಅಜ್ಜಿ ಅಂದ್ರೆ ಇಷ್ಟವ? ಅಜ್ಜಿ ಏನೆಲ್ಲ ತಂದು ಕೊಟ್ಟಿದ್ದಾರೆ ನಿಮಗೆ? ತಿಂಡಿ ಎಲ್ಲ ತಂದು. ಏನು ತಿಂಡಿ? ಸೈಕಲ್ ಎಲ್ಲ ತೆಗೆಸಿ. ಅಜ್ಜಿ ಸೈಕಲ್ ಎಲ್ಲ ತೆಗೆಸಿ ಕೊಟ್ಟಿದ್ದಾರಾ? ಅಜ್ಜಿಗೆ ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ನೀರು ಕೆಲವು ಸತಿ ತಂದು ಕೊಡ್ತೀನಿ ಅಷ್ಟೇ, ಅದೇ ಒಂದು ಹೆಲ್ಪಾ? ಮತ್ತು ಅಮ್ಮನಿಗೆ ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ಅಮ್ಮನಿಗೆ ಏನು ಹೆಲ್ಪ್ ಮಾಡೋದಿಲ್ವಾ? ಮನೇಲಿ ಯಾರು ನಿಮಗೆ ತುಂಬ ಜೋರು ಮಾಡೋದು? ಇಬ್ಬರು ಸಹ. ಯಾರು ಅದರಲ್ಲಿ ಸಹ ತುಂಬ ಜಾಸ್ತಿ ಜೋರು ಮಾಡೋದು ಯಾರು? ಅಮ್ಮವ. ಏನಂತ ಜಾಸ್ತಿ ಜೋರು ಮಾಡ್ತಾರೆ? ಅವ್ರು ಬೈತಾನೆ ಇರ್ತಾರೆ. ಅದನ್ನು ನಿನ್ನ ಕಿವಿಗೆ ಹಾಕೊಳ್ಳೋದಿಲ್ಲ ಅಲ್ಲ? ಅವ್ರು ಬೈತಾನೆ ಇರ್ತಾರೆ, ಯಾರು ಕೇಳ್ತಾರೆ ಅಂತ. ಅಪ್ಪ ಪಾಪವ? ಕೆಲವು ಸತಿ ಅವ್ರು ಸಹ ಜೋರು ಮಾಡ್ತಾರಾ? ಅವ್ರು ಜೋರು ಮಾಡಿದಾಗ ನೀ ಏನು ಮಾಡ್ತೀಯಾ? ಸುಮ್ಮನೆ ಸೈಲೆಂಟ್ ಇರ್ತೀಯಾ? ಮನೇಲಿ ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ಆಟ. ಯಾರ ಜೊತೆ ಆಟ ಆಡ್ತೀಯಾ? ಫ್ರೆಂಡ್ಸ್ ಜೊತೆ. ಇದ್ದಾರೆ ಫ್ರೆಂಡ್ಸ್ ಮನೆ ಹತ್ತಿರ? ಎಷ್ಟು ಜನ ಇದ್ದಾರೆ? ಸುಮಾರು ಜನ ಅಂದರೆ ಒಂದು ಲೆಕ್ಕ ಇಲ್ವಾ? ನಕ್ಷತ್ರ ಇರ್ತದಲ್ಲ ಆಕಾಶದಲ್ಲಿ, ಅಷ್ಟು ಫ್ರೆಂಡ್ಸ್ ಇದ್ದಾರಾ? ಮತ್ತೆ ಅದೇ ಸುಮಾರು ಜನ ಅಂದರೆ ಎಷ್ಟು ಸುಮಾರು ಜನ ಅಂತ ಕೇಳಿ ಲೆಕ್ಕ ಮಾಡಲಿಲ್ವಾ? ಲೆಕ್ಕ ಮಾಡೋದಷ್ಟು ಫ್ರೆಂಡ್ಸ್ ಇದ್ದಾರಾ? ಅಷ್ಟಿಲ್ಲ, 1 2 5 ಜನ, ಜಾಸ್ತಿ 10 ಜನ ಇದ್ದಾರಾ? ಅದರಲ್ಲಿ ತುಂಬ ಜೋರಿನವ್ರು ಯಾರು 10 ಜನರಲ್ಲಿ? ಗೊತ್ತಿಲ್ಲ. ಏನು ಗೊತ್ತಿದೆ ನಿಂಗೆ ಅದನ್ನು ಹೇಳಿ ನೋಡ. ಏನು ಗೊತ್ತಿಲ್ವಾ? ಸ್ಕೂಲಿಗೆ ಹೋಗ್ತೀಯಾ? ಅದು ಗೊತ್ತುಂಟಲ್ಲ. ಊಟ ಮಾಡ್ತೀಯಾ? ಅದು ಗೊತ್ತುಂಟಾ? ಎಲ್ಲಿ ಸ್ಕೂಲ್? ಆದಿ ಉಡುಪಿಯಾ? ಹೇಗೆ ಹೋಗ್ತೀಯ? ಆಟೋದಲ್ಲಿ. ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೆ ನಿನ್ನ ಕ್ಲಾಸಲ್ಲಿ? 12 ಜನವಾ? ಅದರಲ್ಲಿ ಗರ್ಲ್ಸ್ ಎಷ್ಟು ಬಾಯ್ಸ್ ಎಷ್ಟು? ಗರ್ಲ್ಸ್ 4, ಬಾಯ್ಸ್ 8. ಓ, ಬಾಯ್ಸೇ ಮೆಜಾರಿಟಿಯಾ? ಗರ್ಲ್ಸ್ ಪಾಪ ಇದ್ದಾರಾ? ಕೆಲವು ಸತಿ ಅವ್ರು ಸಹ ಜೋರಿದ್ದಾರಾ? ನಿಮ್ಮದ್ರಲ್ಲಿ ಯಾರು ಜೋರು ಹುಡುಗರಲ್ಲಿ? ಗೊತ್ತಿಲ್ವಾ? ಯಾರು ನಿಮ್ಮ ಕ್ಲಾಸ್ ಟೀಚರ್? ಕಾತ್ಯಾಯನಿಯಾ? ಅವ್ರು ಯಾವ ಸಬ್ಜೆಕ್ಟ್ ತಗೋತಾರೆ? ಸೋಷಿಯಲ್ ಸೈನ್ಸ್, ಕನ್ನಡವಾ? ನಿಂದು ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಸೈನ್ಸ್. ಯಾಕೆ ಸೈನ್ಸ್ ತುಂಬ ಇಷ್ಟ? ಏನು ವಿಶೇಷ ಉಂಟಾದ್ರೆ ಸೈನ್ಸಲ್ಲಿ? ಕ್ವಶನ್ ಆನ್ಸರ್ ಎಲ್ಲ ಚಿಕ್ಕ ಬೇರೆದ್ರಲ್ಲೆಲ್ಲ ದೊಡ್ಡದಂತವ? ಅದಕ್ಕೆ ಸೈನ್ಸ್ ಈಸಿಯಾ? ಅದರಲ್ಲಿ ಫಾರ್ಮುಲಾಸ್ ಎಲ್ಲ ಬರ್ತದಲ್ಲ ಸೈನ್ಸಲ್ಲಿ? ಕಲಿಬೋದಾ? ಮ್ಯಾಥ್ಸ್ ಟಫಾ? ಮ್ಯಾಥ್ಸಲ್ಲಿ ಏನಿಲ್ಲ, ಜಸ್ಟ್ ಫಾರ್ಮುಲಾಸ್ ಮಾತ್ರ ಸಾಲ್ವ್ ಮಾಡಿದರೆ ಆಯಿತು. ದೊಡ್ಡ ಆನ್ಸರ್ ಇಲ್ಲ. ದೊಡ್ಡ ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ ಮನೆಯಲ್ಲಿ? ಅಮ್ಮ. ಹೋಮ್ವರ್ಕ್ ಎಲ್ಲ ಮಾಡೋಕ್ಕೆ ಅಮ್ಮ ಹೆಲ್ಪ್ ಮಾಡೋದಾ? ನಿನ್ನಲ್ಲಿರೋ ಟ್ಯಾಲೆಂಟ್ ಏನು, ಹಿಡನ್ ಟ್ಯಾಲೆಂಟ್? ಡ್ರಮ್ಸ್ ಬಾರಿಸ್ತೀಯಾ? ಯಾರು ಹೇಳಿಕೊಟ್ರು? ಅಮ್ಮ ಕ್ಲಾಸಿಗೆ ಹೋಗ್ತೀಯಾ? ಎಲ್ಲಿ ಕ್ಲಾಸ್? ಅಂಬಾಗಿಲು. ಹೇಗೆ ಹೋಗ್ತೀಯಾ ಅಂಬಾಗಿಲಿಗೆ? ಆಟೋ. ಓ, ನೀವು ಆಟೋದಲ್ಲಿ ಹೋಗುದಾ? ಮತ್ತೆ ಸೈಕಲ್ ಉಂಟು ಹೇಳಿದಿ? ಮನೆ ಹತ್ರ ಎಲ್ಲಿಗೆಲ್ಲ ಹೋಗ್ತೀಯಾ? ಈಗ ಅದು ಸಹ ಬಿಡುದಿಲ್ಲ, ಅದು ಪಂಚರ್ ಆಗಿದೆ. ಓ, ಅದೇನು ರಿಪೇರಿ ಆಗಲಿಲ್ಲ? ಅಮ್ಮ ರಿಪೇರಿ ಮಾಡೋದಿಲ್ಲ ಅಂತೆಯಾ? ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ನಿಮಗೆಲ್ಲ ನಿನ್ನದಲ್ಲ ಸೈಕಲ್, ನೀವು ಕೇಳಬೇಕಿತ್ತು. ಅವ್ರು ಬೇಡ ಅಂತ ಹೇಳ್ತಾರೆ. ಓ, ಈಗ ನಿಮಗೆ ಅಮ್ಮ ಏನು ಬೇಡ ಹೇಳ್ತಾರೆ ಅದು ನಿಮಗೆ ಬೇಡವೇ?
ನಿಂಗೆ ಅಗತ್ಯ ಇದ್ರೂ ಕೂಡ ಬೇಡ. ಈಗ ಸರಿ ನಿಂಗೆ ಅಮ್ಮ ಹೇಳ್ತಾರೆ ಸ್ಕೂಲಿಗೆ ಹೋಗೋದು ಬೇಡ ಹೇಳ್ತಾರೆ, ಹಾಗೇನು ಮಾಡ್ತೀಯಾ? ಹೋಗೋದಿಲ್ಲ. ಖುಷಿ ಆಯ್ತಲ್ಲ ಅವನಿಗೆ ಸ್ಕೂಲಿಗೆ ಹೋಗೋದು ಬೇಡ ಹೇಳಿದ್ದು ಅಲ್ವ, ಸಿಕ್ಕಿದೆ ಚಾನ್ಸ್, ಮನೇಲಿ ಇದ್ರೆ ಆಯ್ತಲ್ಲ. ಎಲ್ಲಿಗೆಲ್ಲ ಹೋಗಿದ್ಯಾ ಫ್ರೆಂಡ್ಸ್ ಜೊತೆ? ಎಲ್ಲಿ ಹೋಗ್ಲಿಲ್ವಾ? ಫ್ಯಾಮಿಲಿ ಜೊತೆ ಹೋಗಿದ್ದೀರಾ? ಎಲ್ಲೆಲ್ಲ ಹೋಗಿದ್ರಿ? ಶ್ರವಣ ಬೆಳಗುಳ ಮತ್ತು ವಾಟರ್ ಪಾರ್ಕಿಗೆಲ್ಲ. ಹೌದಾ? ವಾಟರ್ ಪಾರ್ಕ್ ಎಲ್ಲಿ ಬರ್ತದೆ? ಅದು ಮಂಗಳೂರು. ಮಂಗಳೂರು. ಹೇಗೆ ಹೋದ ಮಂಗಳೂರಿಗೆ? ಕಾರಲ್ಲಿ, ಬಸ್ಸಲ್ಲಿ. ಹೌದಾ? ಎಷ್ಟು ಜನ ಹೋಗೋದು? 4. ನೀನು, ಅಪ್ಪ, ಅಮ್ಮ, ತಂಗಿ. ನೀವು ಎಷ್ಟೇ ಜನ ಹೋಗೋದು? ಬೇರೆ ಯಾರನ್ನು ಅಜ್ಜಿಯನ್ನು ಹೇಗೆ ಕರ್ಕೊಂಡು ಹೋಗ್ಲಿಲ್ಲ? ಅವ್ರು ಬರೋದಿಲ್ಲ. ಇನ್ನು ಅಜ್ಜಿದು ಫೇವ್ರೇಟ್ ಅಲ್ಲ, ಅಜ್ಜಿಯನ್ನು ಕರ್ಕೊಂಡು ಹೋಗ್ಬೇಕಿತ್ತು. ಅವ್ರು ಬರೋದಿಲ್ಲ. ಅಜ್ಜಿ ಜೊತೆ ಎಲ್ಲಿಗೆಲ್ಲ ಹೋಗಿದ್ಯಾ? ಅಜ್ಜಿ ಏನು ಮಾಡ್ತಾರೆ ಮನೆಯಲ್ಲಿ? ಅವ್ರ ಅಂಗಡಿ ಆಚೀಚೆಲ್ಲ ತಿರ್ತಿರ್ತಾರೆ. ಅಂಗಡಿ ಅಂತ? ಹಾಲೆಲ್ಲ ತರ್ಲಿಕ್ಕೆ ಹೋಗ್ತಾರೆ. ನೀನು ಅವ್ರ ಜೊತೆ ಹೋಗೋದಿಲ್ವಾ? ಅಜ್ಜಿ ಬೈತಾರ ನಿಂಗೆ? ಕೆಲವು ಸತಿ ಹೋಯ್ತೆ. ಅಜ್ಜಿ ಏನಂತ ಜಾಸ್ತಿ ಬೈತಾರೆ? ಅಲ್ಲ ನಿನಗೆ ತಾನೇ ಬೈಯೋದು ಅಜ್ಜಿ, ನಿನಗೆ ಗೊತ್ತಿರೋದಿಲ್ವಾ? ಅವ್ರು ಬೈಯೋಗೆ ಅಂತ ಕಿವಿಗೆ ಹತ್ತಿ ಹಾಕೊಂಡಿರ್ತೀಯಾ? ಕೇಳಿದೆಲ್ಲ. ಹಾಂ, ಬೈವಾಗ ಸೀದಾ ಹೋಗ್ತಾ ಇರ್ತೀಯಾ ಯಾರದ್ದು ಇದ್ದದ್ದೇ ಅಂತ ಹೇಳ್ಕೊಂಡು? ಸರಿ, ಸ್ಕೂಲಲ್ಲಿ ಯಾವುದಾದ್ರೂ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಉಂಟಾ? ಏನಿಲ್ಲ. ನೀನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಡ್ರಮ್ಸ್ ಬಿಟ್ಟು ಬೇರೆ? ಪಿ ಟಿಯಾ? ಏನೆಲ್ಲ ಆಟ ಆಡ್ತೀಯ ಪಿ ಟಿ ಪೀರಿಯಡಲ್ಲಿ? ಟೀಚರ್ ಎಲ್ಲ ಆಟ ಆಡಿಸ್ತಾರೆ ಅದನ್ನು. ಟೀಚರ್ ಏನು ಆಟ ಆಡಿಸ್ತಾರೆ? ಅದು ಡಾಜ್ ಬಾಲ್ ಮುಟ್ಟಾಟ ಎಲ್ಲ ಆಟ. ಯಾರು ನಿಮಗೆ ಪಿ ಟಿ ಟೀಚರು? ಕ್ಲಾಸ್ ಟೀಚರ್. ಕ್ಲಾಸ್ ಟೀಚರೇ ಪಿ ಟಿ ಟೀಚರಾ? ಎಷ್ಟು ಗಂಟೆ ಇರ್ತದೆ ನಮಗೆ ಪಿ ಟಿ ಅವರ್? ಅರ್ಧ ಗಂಟೆ. ಅರ್ಧ ಗಂಟೆ. ಮತ್ತು ಮನೆಗಾ? ಹಾಂ. ನಿಮಗೆ ಲಾಸ್ಟ್ ಅವರ್ ಪಿ ಟಿ ಆದ ನಂತರ ಎಂತ ಮಾಡಲಿಕ್ಕೆ ಇರ್ತದೆ? ಲಾಸ್ಟ್ ಪೀರಿಯಡ್ ಮಾತ್ರ ಪಿ ಟಿ. ಹೌದು, ಅದಾದ ನಂತರ ಸೀದಾ ಮನೆಗೆ? ಪ್ರೇಯರ್ ಏನಿಲ್ಲ? ಪ್ರೇಯರ್ ಮಾಡಿ ಬನ್ನಿ. ಪ್ರೇಯರ್ ಏನು ಪ್ರೇಯರ್ ಇರ್ತದೆ? ಅದು ಇಂಗ್ಲೀಷ್. ಅದು ಪ್ರೇಯರ್ ಹೇಳ್ತೀಯಾ? ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಅದ ನೀನು? ಮತ್ತೆ ಯಾವುದ್ರಲ್ಲಿ ಎಕ್ಸ್ಪರ್ಟ್? ಕನ್ನಡವಾ? ಇಲ್ವಾ? ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇಲ್ವಾ? ಮತ್ತು ಹೀಗೆ ಒಂಥರ ವೇಸ್ಟು ಡಮ್ಮಿ ಪೀಸ್ ಅಂತ ಹೇಳ್ತಾರಲ್ಲ, ಈಗ ಒಂದು ಶಾಪಲ್ಲಿ ಇದು ಮಾಲಲ್ಲೆಲ್ಲ ಇಟ್ಟಿರ್ತಾರೆ ಒಂದು ಡಮ್ಮಿ ಪೀಸ್, ಹಾಗೆಯಾ? ಹಾಗೆ ಅಲ್ಲ, ಮಾತನಾಡುವ ಡಮ್ಮಿ ಪೀಸಾ? ಹೊಸ ಅಲ್ವಾ? ಎಂತ ಸಹ ಇಲ್ವಾ? ಯಾಕೆ ಎಂತ ಸಹ ಇಲ್ಲ? ಇಲ್ಲಿ ತನಕ ಬಂದಿಯಲ್ಲ, ಹೇಗೆ ಬಂದು? ಮನೆಯಿಂದ ಇಲ್ಲಿ ಬಸ್ಸಲ್ಲಿ. ಬಸ್ಸಲ್ಲಿ ಬಂದ್ಯಾ? ಎಷ್ಟು ಗಂಟೆಗೆ ಹೇಳ್ತೀವಿ ಬೆಳಿಗ್ಗೆ? 7 ಗಂಟೆ. ಡೈಲಿ 7 ಗಂಟೆಗೆ ಹೇಳುದು? ಇದೇನೆಲ್ಲ ಮಾಡ್ತೀವಿ? ಹಲ್ಲುಜ್ಜುದು, ಚಾ ಕುಡಿ. ಮತ್ತೆ ಅವರು ಅಮ್ಮ ಓದ್ಲಿಕ್ಕೆ ಹೇಳಿರೋದು. ಅಮ್ಮ ಓದೋದು ಬೇಡ ಹೇಳಿದ್ರೆ ಓದೋದಿಲ್ಲ? ಅವ್ರು ಹೇಳ್ತಾರೆ. ಅಮ್ಮ ಓದಂತ ಹೇಳ್ತಾರೆ ಬೆಳಿಗ್ಗೆ, ಮತ್ತೆ ಬೇರೆ ಎಂತ ಮಾಡ್ತೀವಿ? ಓದಿ ಮತ್ತೆ ತಿಂಡಿ ಎಲ್ಲ ಕೊಟ್ಟರೆ ತಿಂಡಿ ತಿಂತೆ. ಇಲ್ಲ, ಈಗ ಸಪೋಸ್ ಕೊಡಲಿಲ್ಲ ಅಂತ ಅನ್ಕೋ, ಹಾಗೆ ಎಂತ ಮಾಡ್ತೀಯ? ಊಟ ಕೊಡ್ತೆ. ಅಲ್ಲ, ಅದು ಸಹ ಕೊಡಲಿಲ್ಲ, ಈಗ ನಿಂಗೆ ಅಮ್ಮ ಏನು ಸಹ ತಂದು ಕೊಡಲಿಲ್ಲ, ಆಗ ನೀನು ಹೋಗಿ ತಗೊಳ್ತೀಯಾ? ತಗೊಳ್ತೀಯಾ? ಎಂತೆಲ್ಲ ತಿಂಡಿ ಮಾಡ್ತಾರೆ ಅಮ್ಮ? ದೋಸೆ, ಇಡ್ಲಿ. ಅಮ್ಮ ಮಾಡೋದ್ರಲ್ಲಿ ಫೇವ್ರೆಟ್ ಡಿಶ್ ಯಾವುದು? ಬಿರಿಯಾನಿ. ಓ, ಬಿರಿಯಾನಿ ಮಾಡ್ತಾರಾ? ಅಮ್ಮ ಬಿರಿಯಾನಿ ಸ್ಪೆಷಲಿಸ್ಟಾ? ಅಡುಗೆ ಮಾಡ್ತಿದ್ರು, ಈಗ ಮಾಡೋದಿಲ್ವಾ? ಇವತ್ತು ಮಾಡಲಿಕ್ಕೆ ಹೇಳು ಆಯಿತಾ? ಅಮ್ಮ ಮಾಡೋದು ಬಿರಿಯಾನಿ ಮಾತ್ರ ಇಷ್ಟ. ಅಜ್ಜಿ ಏನಾದರೂ ಅಡುಗೆ ಮಾಡ್ತಾರಾ? ಅಜ್ಜಿ ಏನು ಅಡುಗೆ? ತಿನ್ನಲಿ. ಯಾಕೆ? ಅವರು ಕೆಳಗೆ, ನಾವು ಮೇಲೆ ಇರ್ತೇವೆ, ಅವ್ರು ಕೆಳಗೆ. ನಿಮ್ಮದು 2 ಮನೆ ಒಟ್ಟಿಗೆಯಾ? ಒಂದು ಮೇಲೆ ಒಂದು ಕೆಳಗೆಯಾ? ಓಕೆ. ಫ್ರೀ ಟೈಮಲ್ಲಿ ನೀನು ಅಜ್ಜಿ ಜೊತೆ ಆಟ ಆಡೋದಿಲ್ವಾ? ಫ್ರೆಂಡ್ಸ್ ಜೊತೆ ಹೊರಗಡೆ ಎಲ್ಲ ಹೋಗಿದ್ಯಾ ಫ್ರೆಂಡ್ಸ್ ಜೊತೆ? ಅಂದರೆ ಆಟ ಆಡಲಿಕ್ಕೆ ಮನೆಯಲ್ಲೆಲ್ಲ ಸುಳ್ಳು ಹೇಳಿ? ಹೇಳಿ ಅಮ್ಮ ಬೇಡ ಹೇಳ್ತಾರ, ಆವಾಗ ಎಂತ ಮಾಡ್ತಿ? ಜಗಳ ಮಾಡ್ತೀನಿ? ಹೇಗೆ ಜಗಳ ಮಾಡ್ತೀನಿ ನೋಡೊಮ್ಮೆ? ಅವರು ಹೇಳ್ತಾರೆ, ನಾ ಹೇಳ್ತೇನೆ ಹೋಗ್ತೇನೆ ಅಂತ, ಮತ್ತೆ ಅವ್ರು ಹೇಳ್ತಾರೆ ಆಯ್ತಂತ ಹೋಗ್ತೇನೆ. ನೀನು ಜಗಳ ಮಾಡಿಕೊಳ್ಳಿ ಅಮ್ಮ ಹೋಗು ಅಂತ ಹೇಳ್ತಾರೆ. ಕೆಲವು ಸತಿ ಹೇಳ್ತಾರೆ, ಕೆಲವು ಸತಿ ಬೇಡ ಅಂತ. ಅಮ್ಮನಿಗೆ ಏನಾದರೂ ಇಲ್ಲಿ ತನಕ ಸುಳ್ಳು ಹೇಳಿದ್ಯಾ? ಏನು ಸುಳ್ಳು ಹೇಳಿದ್ಯಾ? ಡಿಕ್ಟೇಷನ್ ಅಲ್ಲೆಲ್ಲ ಮಾಡ್ಕೊಂಡು ಸುಳ್ಳು ಹೇಳಿದ್ಯಾ? ಏನಂತ ಹೇಳಿದ್ವಿ ಸುಳ್ಳು? ತೋರಿಸೋದಿಲ್ಲ, ಕೆಲವು ಡಿಕ್ಟೇಷನ್ ಕೊಟ್ಟಿದ್ದಾರೆ ಕೇಳಿಲ್ಲ ಅಂತ. ಇಲ್ಲ ಹೇಳುದು, ಅಮ್ಮ ಬುಕ್ ಚೆಕ್ ಮಾಡೋದಿಲ್ಲ? ಮತ್ತೆ ಕೆಲವು ಸತಿ ಮಾಡ್ತಾರೆ, ಅವಾಗ ಕೇಳ್ತಾರೆ.
ಆಗ ಹೇಳ್ತೇನೆ. ನಿಂದು ಬರ್ತ್ಡೇ ಯಾವಾಗ? ಏಪ್ರಿಲ್ 15, ಯಾವ ಇಸ್ವಿಯಲ್ಲಿ ಹುಟ್ಟಿದ್ಯಾ? 2010. 10 ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ಮಾಡ್ತಾರೆ ಮನೆಯಲ್ಲಿ? ಕೇಕ್ ಕಟ್ಟಲ್ಲ. ಸ್ಕೂಲಲ್ಲಿ ಚಾಕ್ಲೇಟ್ಸ್ ಎಲ್ಲ ಕೊಡ್ತೀರಾ? ಆವಾಗ ರಜೆ ಇರ್ತದೆ. ನಿನ್ನದು ಹತ್ತಿರದ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆ ಗೊತ್ತು. ಮತ್ತು ಎಲ್ಲಿ ಹೊರಗಡೆ ಎಲ್ಲ ಹೋಗೋದಿಲ್ಲ? ಹೋಟೆಲ್ಸಿಗೆಲ್ಲ? ಮನೆಯಲ್ಲಿ ಮಾತ್ರ ಸೆಲೆಬ್ರೇಷನಾ? ಏನು ಇಷ್ಟು ತನಕ ನಿಮಗೆ ಅಮ್ಮ ಅಥವಾ ಅಪ್ಪ ಕೊಟ್ಟ ಮೋಸ್ಟ್ ಮೆಮೊರೇಬಲ್ ಗಿಫ್ಟ್? ಎಂಥದ್ದು ಕೊಡಲೇ ಇಲ್ವಾ ಬರ್ತ್ಡೇ ಗಿಫ್ಟ್ ಅಂತ? ಇಲ್ವಾ? ಖಾಲಿ ಕೇಕ್ ಕಟ್ಟಿಂಗ್ ಮಾಡೋದು ಮುಗೀತಾ ಬರ್ತ್ಡೇ? ಅಕ್ಕ ತಂಗಿ ಏನಾದರೂ ಗಿಫ್ಟ್ ಮಾಡಿದೆ? ಏನಿಲ್ಲ. ಫ್ರೆಂಡ್ಸ್ ಕೂಡ ಏನು ಗಿಫ್ಟ್ ಮಾಡಲಿಲ್ಲ? ಅವರು ಮಾಡ್ತಾರೆ. ಏನು ಗಿಫ್ಟ್ ಮಾಡಿದರು? ಅವರು ಬಾಲ್ ಬ್ಯಾಟಲ್ ಮಾಡಿದ್ರಾ? ಅಜ್ಜಿ ಸಹ ಏನು ಗಿಫ್ಟ್ ಮಾಡಲಿಲ್ವಾ? ಹೋಟೆಲ್ಸ್ಗೆಲ್ಲ ಹೋಗ್ತೀರಾ ನೀವು? ಯಾವುದು ನಿಮ್ಮದು ಫೇವ್ರೇಟ್ ಹೋಟೆಲ್? ಕಿದಿಯೂರಾ? ಏನು ಆರ್ಡ್ರ್ ಮಾಡ್ತೀಯಾ ಜಾಸ್ತಿಯಾಗಿ? ಫ್ರೈಡ್ ರೈಸಾ? ಮನೇಲಿ ಅಮ್ಮನಿಗೆ ಏನಾದರೂ ಹೆಲ್ಪ್ ಮಾಡ್ತೀಯಾ? ಮಾಡೋದಿಲ್ಲ? ಬೆಳಿಗ್ಗೆ ಹೇಳೋದು, ಹಲ್ಲುಜ್ಜೋದು, ಸ್ಕೂಲಿಗೆ ಹೊರಡ್ಕೊಂಬರೋದಾ? ಸ್ಕೂಲಿಗೆಲ್ಲ ನೀನೇ ಹೊರಡ್ಕೊಂಡು ಹೋಗ್ತೀಯಾ ಅಥವಾ ಅಮ್ಮನೇ ಹೊರಡಿಸ್ಬೇಕಾ? ಬೈದೇವೆ ಎಷ್ಟನೇ ಕ್ಲಾಸ್ ನೀನು? 6ನೇ ಕ್ಲಾಸಾ? 6ನೇ ಕ್ಲಾಸಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಉಂಟು? ಸೈನ್ಸ್, ಸೋಷಲ್, ಕನ್ನಡ, ಮ್ಯಾಥ್ಸ್, ಇಂಗ್ಲೀಷ್ ಮತ್ತು ಕಂಪ್ಯೂಟರ್. ಅದೆಲ್ಲ. ಕಂಪ್ಯೂಟರ್ ಕ್ಲಾಸಲ್ಲಿ ಏನು ಹೇಳಿಕೊಡ್ತಾರೆ? ಲ್ಯಾಬಿಗೆಲ್ಲ ಕರ್ಕೊಂಡು ಎಂತ ಮಾಡ್ತಾರೆ ಲ್ಯಾಬಿಗೆ ಕರ್ಕೊಂಡು ಹೋಗಿ? ಲೆಸನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೆಸನ್ನ? ಲ್ಯಾಬಲ್ಲಿ ಹಾಂ. ಏನು ಲೆಸನ್ ಇರ್ತದೆ? ಅದು ಕೆಲವು ಅಪ್ಲಿಕೇಶನ್ ಅದೆಲ್ಲ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಓಪನ್ ಮಾಡಿ ಎಲ್ಲ ತೋರಿಸ್ತಾರೆ. ಕಂಪ್ಯೂಟರ್ ಟೀಚರ್ ಯಾರು? ಸಂಧ್ಯಾ ಮ್ಯಾಮ್. ಅವರಾ? ಒಳ್ಳೆ ಆಗ್ತದಲ್ಲ ಕ್ಲಾಸ್? ಹೌದಾ? ಸರಿ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಸರಿ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತೆ ನಿಂದು ಹಿಡನ್ ಟ್ಯಾಲೆಂಟ್ಸ್ ಏನಿದೆ? ಡ್ರಮ್ಸ್ ಬಿಟ್ಟು ಬೇರೆ? ಕೀಬೋರ್ಡ್. ಮಿಮಿಕ್ರಿ ಎಲ್ಲ ಮಾಡೋದಿಲ್ಲ? ಇಲ್ವಾ? ದೊಡ್ಡನ ಮೇಲೆ ಏನಾಗಬೇಕಂತಿದ್ಯಾ? ಗೊತ್ತಿಲ್ಲ. ನೋ ಐಡಿಯಾ? ಏನು ಗೊತ್ತಿಲ್ಲ? ಮತ್ತೆ ಏನು ಥಿಂಕ್ ಮಾಡೇ ಇಲ್ವಾ? ನಾನು ದೊಡ್ಡನಾದ್ಮೇಲೆ ಟೀಚರ್ ಆಗಬೇಕು, ಲಾಯರ್ ಆಗಬೇಕು? ದೊಡ್ಡದಾದ್ಮೇಲೆ ಈಗ ಒಂದು ಏನು ಸಹ ಅನ್ನಿಸೋದೇ ಇಲ್ಲ ನನಗೆ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ? ಇಲ್ವಾ? ಮತ್ತು ಬೇರೆ ಏನಾದರೂ ನಿನ್ನ ಹಾಬೀಸ್ ಉಂಟಾ? ಆಟ. ಏನು ಆಟ? ವಾಲಿಬಾಲ್, ಕ್ರಿಕೆಟ್. ಅದೇ ನಿನ್ನ ಹಾಬೀಸ್? ಅದು ಬಿಟ್ಟರೆ ಬೇರೆ ಏನಿಲ್ಲ? ಸ್ಟಾಂಪ್ ಕಲೆಕ್ಷನ್ ಆಗಲಿ, ಡ್ಯಾನ್ಸಿಂಗ್, ಅದೆಲ್ಲ ಏನು ಹಾಬೀಸೇ ಇಲ್ವಾ? ಈಗ ನಿನ್ನನ್ನು ಕರ್ಕೊಂಡು ಬಂದ್ರಲ್ಲ ಇಲ್ಲಿ ಸ್ಟುಡಿಯೋಗೆ, ಮನೇಲಿ ಏನು ಹೇಳಿ ಕರ್ಕೊಂಡ್ಬಂದಿದ್ದಾರೆ? ಸ್ಕೂಟಿ ಕೊಡ್ತಾರೆ. ಯಾರು? ಅಮ್ಮ ಸ್ಕೂಟಿ ಬಿಡ್ತಾರಾ? ಹೊಸದು ಕೊಡಿಸ್ತೇನೆ ಹೇಳಿದಾರಾ? ಅಲ್ಲ, ನನಗೆ ಬಿಡಲಿಕ್ಕೆ ಕೊಡ್ತಾರಂತೆ. ಉಂಟಾ ಮನೇಲಿ ಸ್ಕೂಟಿ? ಗೊತ್ತುಂಟ ನನಗೆ ಸ್ಕೂಟಿ ಬಿಡಲಿಕ್ಕೆ. ಯಾರು ಕಲಿಸಿದ್ದು? ನಾನೇ. ನೀನೇ ಕಲ್ತದಾ? ಹೇಗೆ ಕಲ್ತಿ? ಅದು ಕೈಯಲ್ಲಿ ಕಲ್ತಿ? ಯಾರು ಹೇಳಿಕೊಡ್ಬೇಕಾಗಿಲ್ಲ ನಿನಗೆ? ಹಾಗಿದ್ರೆ ಈಗ ಸ್ಕೂಲಲ್ಲಿ ಸಹ ಪಾಠ ಮಾಡಬೇಕಾಗಿಲ್ಲ? ಸ್ಕೂಲಲ್ಲಿ ಪಾಠ ಮಾಡಬೇಕಾ? ಯಾವುದಾದ್ರೂ ಟೀಚರ್ ಮಾಡಿದ ಫೇವ್ರೆಟ್ ಪಾಠ ಉಂಟಾ? ಇಲ್ವಾ? ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ಸ್ ಎಲ್ಲ ಆಗಿದಾ? ಏನೆಲ್ಲ ಕಾಂಪಿಟೇಷನ್ಸ್ ಆಗಿದೆ? ನೀನು ಯಾವುದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ? ರಂಗೋಲಿ. ನೀ ರಂಗೋಲಿ ಮಾಡಿದ್ಯಾ? ನೀ ರಂಗೋಲಿಯಲ್ಲಿ ಎಕ್ಸ್ಪರ್ಟಾ? ಮತ್ತೆ ಅವ್ರು ಕಲಿಸಿ ಕೊಟ್ಟರು, ಅದಕ್ಕೆ ಮಾಡಿದ್ರು. ಪ್ರೈಸ್ ಬಂದಿತ್ತಾ? ಅದಿನ್ನು ಕೊಡಲಿಲ್ಲ. ಯಾವಾಗ ಅದು ಕಾಂಪಿಟೇಷನ್? ಅದು ಡಿಸೆಂಬರಲ್ಲಿ. ಸ್ಕೂಲ್ ಡೇ ಎಲ್ಲ ಇರ್ತದಾ? ಸ್ಕೂಲ್ ಡೇಲಿ ಏನಾದರೂ ಪರ್ಫಾರ್ಮೆನ್ಸ್ ಕೊಟ್ಟಿದ್ಯಾ? ಡ್ಯಾನ್ಸ್ ಎಲ್ಲ ಇತ್ತು. ಡ್ಯಾನ್ಸ್ ಮಾಡ್ತೀಯಾ? ಯಾರು, ನೀವೇ ಕಲ್ತದ ಅಲ್ಲ ಟೀಚರ್ ಹೇಳಿ? ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ಯಾ? ಹಿಂದಿಯಾ? ನಿಂದು ಫೇವ್ರೆಟ್ ಹೀರೋ ಯಾರು? ಕನ್ನಡ ಸಾಗ್ಬೋದು, ಹಿಂದಿ ಸಾಗ್ಬೋದು, ನಿನ್ನ ಫೇವ್ರೆಟ್ ಅಲ್ಲ? ಈಗ ಗಣೇಶ್. ಮುಂಚೆ ಯಾರಿದ್ರು?
ಪುನೀತ್. ಪುನೀತ್ ಇದ್ದವ. ಹಿಂದಿಯಲ್ಲಿ ಇದೆಲ್ಲ ಹಿಂದಿ ನೋಡೋದಿಲ್ಲ? ಯಾವುದೆಲ್ಲ ಮೂವಿ ನೋಡ್ತೇನೆ, ಆದರೆ ಯಾರು ಫೇವ್ರೇಟ್ ಅಂತ ಯಾರು? ಜಸ್ಟ್ ಈಗ ಟೈಮ್ ಪಾಸಿಗೆ ಒಂದು ನೋಡ್ತೀಯ? ಸರಿ, ಹೀರೋಯಿನ್ ಯಾರು ಫೇವ್ರೇಟ್? ಖಾಲಿ ಹೀರೋ ಮಾತ್ರ ಫೇವ್ರೇಟಾ? ಹೀರೋಯಿನ್ಸ್ ಯಾರು ಇಷ್ಟವೇ ಆಗಲಿಲ್ವಾ? ಯಾವುದೆಲ್ಲ ಮೂವಿ ನೋಡಿದ್ಯಾ? ಕನ್ನಡದಲ್ಲಿ ಮುಂಗಾರು ಮಳೆ ಅದೆಲ್ಲ ನೋಡಿದ್ದೀನಿ. ಮತ್ತು ಹಿಂದಿಯಲ್ಲಿ ಅದು ಕೆಲವೆಲ್ಲ ಉಂಟು, ಅದು ನೋಡಿ. ಅದೇ ಸರ್ ಗೊತ್ತಿಲ್ಲ, ನೆನಪಿಲ್ಲ. ನಿಮಗೆ ಇಷ್ಟವಾದ ಮೂವಿ ಯಾವುದಾದ್ರೂ ಉಂಟಾ? ಹಾಂ, ಯಾವುದು ನಿಮಗೆ ಅವೆಂಜರ್. ಅವೆಂಜರಾ? ಅದರಲ್ಲಿ ಯಾರಿತ್ತು? ಅದರ ಸ್ಟೋರಿ ಏನಿತ್ತು? ಐರನ್ ಮ್ಯಾನ್ ಅದೆಲ್ಲ. ಕಾರ್ಟೂನ್ ಟೈಪಾ? ಅದಿಷ್ಟವ ನಿಮಗೆ? ಮನೇಲಿ ಟಿ ವಿ ನೋಡಾಗ ಏನೆಲ್ಲ ಟಿ ವಿಯಲ್ಲಿ ನೋಡ್ತೀಯ? ಯಾವುದೆಲ್ಲ ಪ್ರೋಗ್ರಾಮ್ಸ್ ನೋಡ್ತೀಯ ಅಂತ? ಕಾರ್ಟೂನ್. ಕಾರ್ಟೂನ್ ಮಾತ್ರ? ಬೇರೆ ಏನು ಮನೇಲಿ ಸೀರಿಯಲ್ಸ್ ಎಲ್ಲ ನೋಡೋದಿಲ್ಲ ಅಮ್ಮ? ಖಾಲಿ ಕಾರ್ಟೂನ್ ಮಾತ್ರ? ಅವ್ರು ನ್ಯೂಸ್ ಇರ್ತಾರೆ. ಹಾಂ, ನೀನಾಗ ಕಾರ್ಟೂನ್ ಹೇಗೆ ನೋಡ್ತಿ? ಆವಾಗ ನೋಡಿದ್ದೆ. ಎಷ್ಟು ಗಂಟೆ ಟಿ ವಿ ನೋಡ್ತೀಯ ಮನೆಯಲ್ಲಿ? ಕಮ್ಮಿ ಟಿ ವಿ ನೋಡೋದು ಕಮ್ಮಿಯಾ? ಮೊಬೈಲ್ ಯೂಸ್ ಮಾಡ್ತೀಯಾ? ಏನೆಲ್ಲ ಮಾಡ್ತೀಯ ಮೊಬೈಲಲ್ಲಿ? ಗೇಮ್. ಯಾವ ಗೇಮ್? ಫ್ರೀ ಫೈರ್. ಫ್ರೀ ಫೈರಾ? ಅಮ್ಮ ಬೈದಿಲ್ವ ಮೊಬೈಲ್ ಯೂಸ್ ಮಾಡಿದ್ದು? ಬೈತಾರೆ. ಮತ್ತು ನೀನು ಸ್ಕೂಲಿಗೆ ಟೈಮ್ ಕೊಡ್ತೀಯ ಹೋಮ್ವರ್ಕ್ಸಿಗೆಲ್ಲ? ಅದು ಶಾಲೆಲ್ಲ. ಹೋಮ್ವರ್ಕ್ ಸ್ಕೂಲಲ್ಲಿ ಆಗ್ತದಾ? ಹೌದು, ಕೆಲವು ಸತಿ ಮನೆಯಲ್ಲಿ ಮಾಡ್ಕೊಂಡು, ಮತ್ತು ನೆನಪಿಲ್ಲ ಅಂದರೆ ಶಾಲೆಯಲ್ಲಿ. ಹಾಂ, ನೆನಪಿಲ್ಲ ಅಂದರೆ ಶಾಲೆಯಲ್ಲಿ ಮಾಡಲ್ಲ? ಅದು ಹೋಮ್ವರ್ಕ್ ಕೊಟ್ಟದ್ದು ನೆನಪಿಲ್ಲ ಹಾಗೆ. ಸ್ಕೂಲಿಗೆ ಹೋಗುವಾಗ ಈಗ ನೀನು ಹೋಗ್ತೀಯಲ್ವಾ, ಆವಾಗ ನಿನ್ನದು ಫ್ರೆಂಡ್ಸ್ ಜೊತೆ ಇರ್ತಾರೆ, ಅವರಿಗೆ ಏನಾದರೂ ಶೇರಿಂಗ್ ಎಲ್ಲ ಮಾಡಿದ್ಯಾ? ಈಗ ಚಾಕ್ಲೇಟ್ಸ್ ಏನಾದರೂ ಹಾಗೆ ಮನೇಲಿ ಹೇಳದೆ ಕೊಟ್ಟದುಂಟಾ? ಹೇಳತ್ತೆ ಕೊಡಲಿಲ್ವಾ? ಇಲ್ಲಿ ತನಕ ಫ್ರೆಂಡ್ಸಿಗೆ ಯಾರಿಗಾದರೂ ಗಿಫ್ಟ್ ಮಾಡಿದ್ಯಾ? ಮಾಡಲಿಲ್ವಾ? ಅವರು ಸಹ ನಿಮಗೆ ಏನು ಗಿಫ್ಟ್ ಮಾಡಲೇ ಇಲ್ಲ, ಅದಕ್ಕೆ ನೀನು ಸಹ ಮಾಡಲೇ ಇಲ್ಲ ಅಲ್ವಾ? ಯಾರು ಬರ್ತಿದೆ ಯಾವಾಗಂತ ಗೊತ್ತಿಲ್ಲ. ನಿಂದು ಬೆಸ್ಟ್ ಫ್ರೆಂಡ್ ಯಾರು? ಭವಿತ್. ಭವಿತ್, ಅವನದು ಗೊತ್ತಿಲ್ವಾ ಬರ್ತ್ಡೇ ಯಾವಾಗ ಅಂತ? ಮೇ ಅಂತ ಗೊತ್ತುಂಟು, ಎಷ್ಟು ಡೇಟ್ ಯಾವುದಂತ ಗೊತ್ತಿಲ್ಲ. ಮತ್ತು ನಿಮ್ಮದು ಅಮ್ಮ ಅಪ್ಪನದೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರಾ ಮನೆಯಲ್ಲಿ? ಇಲ್ವಾ? ಅಜ್ಜಿಯದ್ದು? ಮತ್ತು ನಿಮ್ಮದು ಮನೆಯಲ್ಲಿ ಫಂಕ್ಷನ್ ಆಗ್ತದಾ ಏನಾದರೂ? ಫಂಕ್ಷನ್ ಆದಾಗ ನೀನೇನೆಲ್ಲ ಹೆಲ್ಪ್ ಮಾಡಿದ್ಯಾ ಅಮ್ಮನಿಗೆ? ಅಮ್ಮನಿಗೆ ಅಂತ ಮತ್ತೆ ಯಾರಿಗೆ ಹೆಲ್ಪ್ ಮಾಡಿದ್ಯಾ? ಅದು ಬಡಿಸ್ಲಿಕ್ಕೆಲ್ಲ ಇರ್ತದೆ, ಆವಾಗ ಬಡಿಸುವವರಿಗೆ ಹೆಲ್ಪ್ ಮಾಡಿದ್ಯಾ? ಅಮ್ಮ ಅಪ್ಪನಿಗೆ ಏನು ಹೆಲ್ಪ್ ಮಾಡೋದೇ ಇಲ್ಲ. ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ಆಟ, ಎಲ್ಲರೂ ಮೊಬೈಲ್ ನೋಡಿ. ಕ್ಲಾಸಲ್ಲಿ ಟಾಪರಾ? ಮತ್ತು ಇಡೀ ಹೊತ್ತು ಆಟ ಆಡ್ತಿದ್ರೆ ಮೊಬೈಲ್ ನೋಡ್ತಿದ್ರೆ ಟಾಪರ್ ಹೇಗೆ ಆಗೋದು ಅಲ್ವಾ? ಹಾಂ, ಮತ್ತು ಎಷ್ಟನೇ ಪ್ಲೇಸಲ್ಲಿ ಇದೆಯಾ ಗೊತ್ತಿಲ್ಲ. ಸ್ಕೂಲಲ್ಲಿ? ಫಸ್ಟ್, ಸೆಕೆಂಡ್, ಥರ್ಡ್? ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಎವರೇಜಾ ಅಥವಾ ಮಾರ್ಕ್ಸ್ ಹೇಗೆ ನಿಮಗೆ ಬರ್ತದೆ? ಕೆಲವು ಸತಿ A+ ಎಲ್ಲ ಬರ್ತದೆ, ಕೆಲವು ಸತಿ ಮ್ಯಾಥ್ಸಲ್ಲಿ B+, ಮತ್ತು ಕೆಲವುದರಲ್ಲಿ A+ ಎಲ್ಲ ಬರ್ತದೆ. ಅಮ್ಮ ಅಪ್ಪ ಇಲ್ಲಿ ತನಕ ನೀನು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದೆ ಅಂತ ಏನಾದರೂ ಗಿಫ್ಟ್ ಮಾಡಿದಾರಾ? ಮಾಡಲಿಲ್ಲ? ಅಥವಾ ಐಸ್ ಕ್ರೀಮ್ ಏನಾದರೂ ತೆಗೆಸಿಕೊಡೋದು ಆ ಥರ ಏನು ಮಾಡಲೇ ಇಲ್ವಾ? ಈಗ ಏನಾದರೂ ಸಾಂಗ್ಸ್ ಎಲ್ಲ ಏನಾದರೂ ಹೇಳಲಿಕ್ಕೆ ರೆಡಿ ಇದೆಯಾ? ಬೇರೆ ಏನು ಗೊತ್ತು ನಿಮಗೆ? ಶುಭಾಶಯ. ಸರಿ, ಹೇಳು. ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಮಿದಂ ಶರೀರಂ. ಅರ್ಥ: ಮರಗಳು ಪರೋಪಕಾರಕ್ಕಾಗಿ ಹಣ್ಣನ್ನು ಕೊಡುತ್ತವೆ, ನದಿಗಳು ಪರೋಪಕಾರಕ್ಕಾಗಿ ಹರಿಯುತ್ತದೆ, ಹಸುಗಳು ಪರೋಪಕಾರಕ್ಕಾಗಿ ಹಾಲನ್ನು ಕೊಡುತ್ತದೆ. ಈ ಶರೀರ ಇರುವುದು ಪರೋಪಕಾರಕ್ಕಾಗಿ. ಈಗ ಸುಭಾಷಿತ ಹೇಳಿದ, ನೀನು ಯಾರಿಗೆ ಏನು ಪರೋಪಕಾರ ಮಾಡಿದ್ದಿ? ಯಾರಿಗೇನು ಉಪಕಾರ ಮಾಡಲೇ ಇಲ್ವಾ ಸ್ಕೂಲಲ್ಲಿ ಸಹ? ನಿನ್ನ ಫ್ರೆಂಡ್ಸ್ ಪೆನ್ಸಿಲೆಲ್ಲ ಎಂತ ಮಾಡಿದೆ ಹೆಲ್ಪ್? ಅವ್ರು ಪೆನ್ನೆಲ್ಲ ತರಲಿಲ್ಲ ಅಂತ ಕೇಳಿದ್ರು ಕೊಟ್ಟು ಅಷ್ಟೇ, ಬೇರೆ ಏನು ಹೆಲ್ಪ್ ಮಾಡಲಿಲ್ಲ. ಸ್ಕೂಲಲ್ಲಿ ನಿಮ್ಗೆ ಏನೆಲ್ಲ ಮಾಡಿಸ್ತಾರೆ? ಲೈಕ್ ಕ್ರಾಫ್ಟ್ ಅದೆಲ್ಲ ಏನಾದರೂ ಉಂಟಾ? ಕೆಲವು CC ಆ್ಯಕ್ಟಿವಿಟಿ ಎಲ್ಲ. ಏನೆಲ್ಲ ಮಾಡಿದೆಯಾ ಕ್ರಾಫ್ಟಲ್ಲಿ ಇಲ್ಲಿ ತನಕ? ಕ್ರಾಫ್ಟ್ ಅದು ಓರಿಗ್ಯಾಮಿಯಲ್ಲಿ. ಹಾಂ, ಓರಿಗ್ಯಾಮಿ. ಓರಿಗ್ಯಾಮಿ ಅಂದರೆ ಅದು ಗಮ್ ಇಲ್ಲದೆಲ್ಲ ಕ್ರಾಫ್ಟ್. ಓಕೆ, ಎಂತೆಲ್ಲ ಆದರೆ ಎಂತ ಮಾಡಿದೆ? ಮನೇಲಿ ತಂದಿಟ್ಟಿದೆ ಅಲ್ಲ, ಸ್ಕೂಲಲ್ಲಿ ಇರ್ತದ?
ಅದು ಸ್ಕೂಲಲ್ಲಿ ಮಾಡಲಿಕ್ಕೆ ಆದಮೇಲೆ ಮನೆಗೆ ತರೋದಾದ್ರೆ ತರ್ಬೋದು. ಹೌದಾ? ಬೇರೆ ಏನು ಆ್ಯಕ್ಟಿವಿಟೀಸ್ ಇಲ್ವಾ ಸ್ಕೂಲಲ್ಲಿ? ಪಿಕ್ ಆ್ಯಂಡ್ ಸ್ಪೀಕ್ ಎಲ್ಲ ಇತ್ತು. ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ಯಾ? ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿ. ನೀನು ಮಾತಾಡಿದ್ಯಾ ಆಗ, ಅಥವಾ ಏನೂ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಮಾತಾಡಿದ್ಯಾ? ನೀನು ನಿಮ್ಮ ಕ್ಲಾಸಲ್ಲಿ ಈಗ ತುಂಬ ಜೋರು ಯಾರು? ಗೊತ್ತಿಲ್ಲ. ನೀನೇನೋ ಕ್ಲಾಸಲ್ಲಿ ಇದೆಯಾ? ಹೌದಲ್ಲ? ಹಾಂ. ಹಾಂ, ಮತ್ತೆ ಗೊತ್ತಿರಬೇಕಲ್ಲ ಯಾರು ಜೋರು ಅಂತೇಳಿ, ಯಾರು ಪಾಪ ಅಂತೇಳಿ ಗೊತ್ತಿಲ್ವಾ? ನೀನೇ ಪಾಪವಾ? ಸ್ಕೂಲಲ್ಲಿ ಏನಾದರೂ ಪೋಖ್ರಿ ಮಾಡಿದ್ಯಾ? ಹ್ಞೂ. ಎಂಥ ಪೋಖ್ರಿ ಮಾಡಿದ್ಯಾ? ಕ್ರಿಕೆಟ್ ಎಲ್ಲ. ಕ್ರಿಕೆಟ್ ಆಡಿದ್ದು ಪೋಖ್ರಿಯಾ? ಕ್ಲಾಸ್ ಒಳಗೆ. ಓ, ಕ್ಲಾಸ್ ಒಳಗೆ. ಅಮ್ಮನ ಹತ್ರ ಬಂದು ಹೇಳ್ತೀಯಾ ನೀನು ಸ್ಕೂಲಲ್ಲಿ ಏನೆಲ್ಲ ಆಗ್ತದೆ ಅದಂತ? ಮನೇಲಿ ಏನು ಹೇಳೋದಿಲ್ಲ ಸ್ಕೂಲದ ವಿಷಯ? ಅಮ್ಮ ಕೇಳೋದಿಲ್ಲ? ನಿನ್ನ ಬಗ್ಗೆ ಟೀಚರ್ಸ್ ಇಲ್ಲ ತನಕ ಏನಾದರೂ ಕಂಪ್ಲೇಂಟ್ ಮಾಡಿದ್ರಾ? ಗೊತ್ತಾಗೋದಿಲ್ಲ ನಿನಗೆ? ಅವ್ರು ಟೀಚರ್ ಒಟ್ಟಿಗೆ ಹೇಳ್ತಾರೆ. ಹೌದು, ಅಮ್ಮ ಬಂದು ನಿನಗೆ ಬೈತಾರಲ್ಲ, ಹಾಗಾದ್ರೂ ಗೊತ್ತಾಗಬೇಕಲ್ಲ. ಅವಾಗ ಗೊತ್ತಾಯ್ತು. ಎಂತ ಅಂತ ಕಂಪ್ಲೇಂಟ್ ಮಾಡಿತ್ತು? ಅದು ಕ್ರಿಕೆಟ್ ಎಲ್ಲ ಆಡಿದ್ದೆಲ್ಲ ಹೇಳಿದ್ರು. ಹಾಂ, ಈಗ ನಿನ್ನ ಬಗ್ಗೆ ಕಂಪ್ಲೇಂಟ್ ಬಂದಾಗ ಅಮ್ಮ ಏನು ಆ್ಯಕ್ಷನ್ ತೊಗೊಂಡಿದ್ರು? ಬೈತಾರೆ, ಕೆಲವು ಸತಿ ಹೊಡಿತಾರ? ಹಾಗೆ. ಸರಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ಶೋಗೆ ಬಂದೆ, ಆದರೆ ಕಡಿಮೆ ಮಾತಾಡಿದೆಯಲ್ಲ, ನಿಮಗೆ ಬೇಜಾರಾಗಲಿಲ್ವಾ? ನಾನು ಕಡಿಮೆ ಮಾತಾಡಿದೆ, ಸ್ವಲ್ಪ ಜಾಸ್ತಿ ಮಾತಾಡಬೇಕಿತ್ತು ಅಂತ ಇಲ್ವಾ? ಖುಷಿಯಾ? ಅಮ್ಮ ಹೇಳಿದ್ರು ಅದಕ್ಕೆ ನೀನೊಂದು ಬಂದು ಮಾತಾಡಲಿಕ್ಕೆ ಅಲ್ವಾ? ಸರಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ವೆಲ್ಕಮ್. ಓಕೆ, ಇದಾಗಿತ್ತು ಇವತ್ತಿನ ಅರಳು ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.